ಈ ಸರ್ತಿದ ಪಡಿತರ ವಿತರಣೆಡು ಉರ್ಪೇಲ್ ಅರಿಕೊರೊಂದುಲ್ಲೆರು. ಪಡಿತರ ವಿತರಣೆ ಮುರಾನಿರ್ದು ಶುರುವಾತಂಡು ಅಂಚಾದ ಪಡಿತರ ಕೇಂದ್ರರೆಡು ಒತ್ತಡಲ ಜಾಸ್ತಿ ಉಂಡು. ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ದ ತೊಕ್ಕೋಡು ಉಲಪೇಟೆದ ಪಡಿತರ ಕೇಂದ್ರಡ್ಲ ಕಾಂಡದ ಪೊರ್ತು ಕರಿ 2-3 ದಿನಟ್ಟು ವಿಪರೀತ ನೂಕು ನುಗ್ಗಲು ತೂದು ಇತ್ತೆ ಕೂಪನ್ ಮೂಲಕ ಸಾಲು ಉಂತಾದ ಸಾಮಾಜಿಕ ಅಂತರದ ವ್ಯವಸ್ಥೆಡು ಪಡಿತರ ವಿತರಣೆ ಮಲ್ತೊಂದುಲ್ಲೆರು. ಸರ್ಕಾರದ ಆದೇಶ ಪ್ರಕಾರ ಪೊಲೀಸರ್ನ ಸೂಚನೆ ಪಾಲಿಸಾದು ಪಡಿತರಗ ಸಾಲು ಉಂತುನಕ್ಲೆಗ್ ನಿರೆಲ್ಗ್ ಶಾಮಿಯಾನ ಪರ್ಪಿನೀರ್ದ ವ್ಯವಸ್ಥೆ ಕುಲ್ಲೆರೆ ಕುರ್ಚಿರೆನ್ ದೀದು ಬೋಡಿತ್ತಿನ ಮಾತಾ ವ್ಯವಸ್ಥೆ ಮಲ್ತದ ದಿನಕ್ 100 ಕೂಪನ್ಲೆಗ್ ಪಡಿತರ ವಿತರಣೆ ಮಲ್ತೊಂದುಲ್ಲೆರು. ಈ ಬಗ್ಗೆ ಪೊಲಬ್ಕೋರ್ನ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ದ ಉಲ್ಲಪೇಟೆ ಪಡಿತರ ಕೇಂದ್ರದ ಶ್ರೀ ಸಂಜೀವ ಪಿಲಾರ್ ತಂಕ್ಲನ ಪಡಿತರ ಕೇಂದ್ರಡ್ ಗ್ರಾಮಾಂತರ ಸೋಮೇಶ್ವರ ಬೊಕ್ಕ ಉಳ್ಳಾಲ ಪೆರ್ಮನೂರು 2 ಕೇಂದ್ರಲು ಉಂಡು. ಇಂದಿಟ್ಟು 7,000 ಹೆಚ್ಚ ಕಾರ್ಡ್ದಾರರು ಉರ್ಲೆರು. ದಿಂಜ ನೂಕು ನುಗ್ಗಲ್ ಆವಂದಿಲಕ ಪೊಲೀಸರ್ನ ಸೂಚನೆ ಪ್ರಕಾರ ದಿನಕ್ 100 ಕೂಪನ್ ವಿತರಣೆ ಮಲ್ತದ. 100 ಜನಕ್ ಪಡಿತರ ವಿತರಣೆ ಮಲ್ತೊಂದುಲ್ಲ. ಜನಕ್ಲೆಗ್ ತೊಂದರೆ ಆವಂದಿಲಕ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿದ ಆಡಳಿತ ಮಂಡಳಿ 2 ರೀತಿಯ ವ್ಯವಸ್ಥೆ ಮಲ್ತದೇರು. ಪಡಿತರ ವಿತರಣೆಲ ಅಚ್ಚುಕಟ್ಟಡ ಮಲ್ತೊಂದುಲ್ಲ. ಜನಕ್ಲುಲ ಇಂದೆಕ್ ಸಹಕಾರ ಕೊರಡು ಪಂಡದ ವಿವರ ಕೊರಿಯರು. ಪಡಿತರ ವ್ಯವಸ್ಥೆಯನ್ನ ಸರ್ಕಾರದ ಸೂಚನೆಯಂತೆ ವಿತರಣೆ ಮಾಡಬೇಕೆಂಬ ನೆಲೆಯಲ್ಲಿ ಇಲ್ಲಿ ಕೋಟೆಕಾರ್ ವ್ಯವಸಾಯ ಸ್ವಯಂ ಸಹಕಾರಿ ಸಂಘದ ವ್ಯವಸ್ಥೆಯಲ್ಲಿ 2 ಸೊಸೈಟಿಗಳು 2 ಸ್ಟೋರ್ಗಳನ್ನು ನಡೆಸ್ತಾ ಇದ್ದೇವೆ. ಒಂದು ಗ್ರಾಮಾಂತರ ಸೋಮೇಶ್ವರ, ಇನ್ನೊಂದು ಉಳ್ಳಾಲ ಪೆರ್ಮನೂರು. ಈ 2 ಸೊಸೈಟಿಯಲ್ಲಿ ನಮಗೆಲ್ಲ 2 ಸ್ಟೋರ್ಗಳಲ್ಲಿ ಸುಮಾರು 7,000ಕ್ಕೆ ಮಿಕ್ಕಿ ಕಾರ್ಡುದಾರಿದ್ದಾರೆ. ಅದನ್ನು ಈ ಕೊರೋನಾದ ದೃಷ್ಟಿಯಲ್ಲಿ ವ್ಯವಸ್ಥಿತವಾಗಿ ಹಂಚಲು ಆಡಳಿತ ಮಂಡಳಿಯ ಒಂದು ವ್ಯವಸ್ಥೆಯಲ್ಲಿ ಜನರಿಗೆ ಬೇಕಾದಂಥ ಮೂಲಭೂತ ನೀರಿನ ವ್ಯವಸ್ಥೆ, ಶಾಮಿಯಾನ, ಕುರ್ಚಿಗಳನ್ನಿಟ್ಟು ಸಾಲಾಗಿ ಅಂದರೆ ವ್ಯವಸ್ಥಿತ ರೀತಿಯಲ್ಲಿ ಪೊಲೀಸ್ ಇಲಾಖೆಯ ಸೂಚನೆಯೊಂದಿಗೆ ನಾವು ವಿತರಣೆ ಮಾಡ್ತಾ ಇದ್ದೇವೆ. ಪೊಲೀಸ್ ಇಲಾಖೆಯ ಸೂಚನೆಯಂತೆ ದಿನಕ್ಕೆ 100 ಜನರಿಗೆ ಕೂಪನ್ಗಳನ್ನು ವಿತರಿಸಿ ಈ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಎಲ್ಲ ವ್ಯವಸ್ಥೆಗಳನ್ನು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಆಡಳಿತ ಮಂಡಳಿ ಸಂಪೂರ್ಣವಾದ ವ್ಯವಸ್ಥೆಯನ್ನು ಜನರಿಗೆ ಒದಗಿಸಿಕೊಡ್ತಿದೆ. ಆ ನಿಟ್ಟಿನಲ್ಲಿ ಸರ್ಕಾರದ ಈ ವ್ಯವಸ್ಥೆಯನ್ನು ನಾವು ಅಚ್ಚುಕಟ್ಟಾಗಿ ವಿತರಣೆ ಮಾಡ್ತಾ ಇದ್ದೇವೆ.